ಹಲೋ, ನಮಸ್ತೆ ಎಲ್ರಿಗೂ. ತಲೆ ಕೂದಲು ಬೆಳ್ಳಗಾಗಿದ್ರೆ ಕೇವಲ 5 ನಿಮಿಷದಲ್ಲಿ ಹೇರ್ ಕಲರಿಂಗ್ ಅಂದರೆ ಕಪ್ಪಾಗೋ ಥರ ಮಾಡ್ಕೋಬೋದಾ? ಖಂಡಿತವಾಗ್ಲೂ ಮಾಡ್ಕೋಬೋದು. ತುಂಬ ಸರಿ ನಮಗೇನಾಗುತ್ತೆ, ಈ ಮೆಹಂದಿ ಅಂದರೆ ನ್ಯಾಚುರಲ್ ಆಗಿ ನಾವು ಬೆಳ್ಳಗಾಗಿರುವಂಥ ತಲೆ ಕೂದಲನ್ನು ಕಪ್ಪು ಮಾಡ್ಕೋಬೇಕು ಅಂತಂದರೆ ಮದಿರಂಗಿ ಅಥವಾ ಹೆನ್ನ ಪೇಸ್ಟನ್ನು ಕಲಿಸ್ಬಿಟ್ಟು ಹಾಕ್ತೀವಿ. ಅದು ತುಂಬ ಪ್ರೊಸೀಜರ್ ಇರುತ್ತೆ. ಅದಕ್ಕೆ ಅಂದರೆ ಒಂದು 4 ಗಂಟೆ ಅದನ್ನ ನೆನೆಸಿಡಬೇಕು. ಅದಾದ ನಂತರ ಅದನ್ನ ಹಾಕಿ ಒಂದು 2-3 ಗಂಟೆ ಬಿಡಬೇಕು. ಈ ಥರ ಎಲ್ಲ ಮಾಡಬೇಕಾಗುತ್ತೆ. ಕೆಲವೊಂದು ಗಂಟೆಗಟ್ಟಲೆ ತಗೊಳುತ್ತೆ. ಕೆಲವೊಂದು ನಾವು ಇಂಡಿಗೋ ಸೇರಿಸಿ ಹಾಕೋದಿದ್ರೆ 2 ದಿನ ಕೂಡ ಆಗುತ್ತೆ. ಅದರದ್ದೆಲ್ಲ ನಾನು ನ್ಯಾಚುರಲ್ ಆಗಿ ಹೇರ್ ಡೈಯನ್ನು ಮನೆಯಲ್ಲೇ ಮಾಡಿಕೊಂಡು ಯಾವ ಥರ ಮಾಡ್ಬೋದು ಅನ್ನೋದು ತುಂಬ ವಿಡಿಯೋ ಮಾಡಿದ್ದೆ. ಅದೆಲ್ಲ 1 ದಿನ 2 ದಿನ ಇರುತ್ತೆ ಪ್ರೊಸೆಸ್. ಆದರೆ ಕೆಲವೊಂದು ಸರಿ ಏನಾಗುತ್ತೆ, ಎಲ್ಲಾದರೂ ಅರ್ಜೆಂಟಲ್ಲಿ ಇರ್ತೀವಿ ನಾವು. ಎಲ್ಲೋ ಒಂದು ಈವೆಂಟ್ಗೆ ಹೋಗಬೇಕಾಗುತ್ತೆ, ಫಂಕ್ಷನ್ಗೆ ಹೋಗಬೇಕಾಗುತ್ತೆ. ಅಷ್ಟೊಂದು ಕಾಯುವಂಥ ಟೈಮ್ ಇರಲ್ಲ. ಒಂದು 5 ನಿಮಿಷದಲ್ಲಿ ನಮಗೆ ತಲೆ ಕೂದಲು ಕಪ್ಪಾಗಬೇಕು, ಹೇರ್ ಕಲರ್ ಮಾಡ್ಕೋಬೇಕು ಅಂತಂದಾಗ ಏನು ಮಾಡ್ಬೋದು? ಇವಾಗ ತುಂಬ ಒಳ್ಳೆಯ ಈ ಶಾಂಪೂ ಬೇಸ್ಡ್ ಹೇರ್ ಕಲರ್ಸ್ ಬಂದಿದೆ. ನಾನು ಉಪಯೋಗ ಮಾಡ್ತಾ ಇರ್ತೀನಿ. ಅಂದರೆ ಎಲ್ಲ ಟೈಮಲ್ಲಿ ನಾನು ಇದನ್ನು ಉಪಯೋಗ ಮಾಡಲ್ಲ. ನಾನು ತುಂಬ ಅಂದರೆ ನ್ಯಾಚುರಲ್ ವಿಧಾನದಲ್ಲಿ ಈ ಹೆನ್ನ ಅಥವಾ ಮದಿರಂಗಿ ಪೇಸ್ಟನ್ನು ಅಪ್ಲೈ ಮಾಡೋದೇ ನಾನು ಜಾಸ್ತಿ. ಆದರೆ ಕೆಲವೊಂದು ಸರಿ ಏನಾಗುತ್ತೆ, ಎಲ್ಲಾದರೂ ಅರ್ಜೆಂಟಾಗಿ ಹೊರಗಡೆ ಹೋಗಬೇಕು ಅಂತಂದಾಗ, ತಲೆ ಕೂದಲು ಬೆಳ್ಳಗಾಗಿದ್ರೆ 5 ನಿಮಿಷ 10 ನಿಮಿಷದಲ್ಲಿ ನಮಗೆ ತಲೆ ಕೂದಲು ಕಪ್ಪಾಗಬೇಕು ಅಂತಂದಾಗ ನಾವು ಕೆಲವೊಂದು ಈ ಥರ ಒಳ್ಳೆಯ ಪ್ರಾಡಕ್ಟ್ಗಳನ್ನು ಉಪಯೋಗ ಮಾಡ್ಬೋದು. ಶಾಂಪೂ ಬೇಸ್ಡ್ ಇದು ಹೇರ್ ಕಲರ್. ಇದು ಹೇಗೆ ವರ್ಕ್ ಆಗುತ್ತೆ? ನಾನು ಉಪಯೋಗ ಮಾಡ್ತಾ ಇರುವಂಥದ್ದು ಬಿ ಬ್ಲಂಟ್ ಅವ್ರದ್ದು ಸಲೂನ್ ಲೈಕ್ ಕಲರ್ ಅಂತ ಅಂದ್ಬಿಟ್ಟು, ಸಲೂನ್ ಸೀಕ್ರೆಟ್ ಇನ್ 5 ಮಿನಿಟ್ಸ್ ಅಂತ ನಿಮ್ಗೆ ಇಲ್ಲಿ ಕಾಣುತ್ತೆ ನೋಡಿ. ಸಲೂನ್ ಸೀಕ್ರೆಟ್ ಇನ್ 5 ಮಿನಿಟ್ಸ್ ಅಂತ. ನಾನು ಇದ್ರದ್ದು ಲಿಂಕ್ ಬೇಕು ಅಂತಂದರೆ ಈ ವಿಡಿಯೋದಲ್ಲಿ ಟ್ಯಾಗ್ ಮಾಡಿರ್ತೇನೆ, ಅಥವಾ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬೇಕಾದರೂ ಹಾಕಿರ್ತೇನೆ. ನಿಮಗೆ ಈ ಕಾಸ್ಮೆಟಿಕ್ಸ್ ಅಂಗಡಿಗಳಲ್ಲಿ ಅಥವಾ ಮೆಡಿಕಲ್ಗಳಲ್ಲಿ ಕೂಡ ಇದು ಸಿಗ್ಬೋದು. ಇದು ಹೇಗೆ ಅಂತಂದರೆ ಶಾಂಪು ಥರ ಇರೋದು. ಇದರಲ್ಲಿ ಒಂದು 4-5 ಸ್ಯಾಚರ್ಸ್ ಬರುತ್ತೆ. ಬಟ್ ಅದಕ್ಕಿಂತ ಮುಂಚೆ ನಾನು ಒಂದು ಹೇಳ್ತೇನೆ, ನೀವು ಈ ಹೇರ್ ಡೈನ ಉಪಯೋಗ ಮಾಡುವಾಗ ಆದಷ್ಟು ಇದೆಯಲ್ವಾ, ನಿಮಗೆ ನೋ ಅಮೋನಿಯಾ, ನೋ ಸಿಲಿಕಾನ್ ಮತ್ತು ನೋ ಪ್ಯಾರಬನ್ ಇರುವಂಥದ್ದನ್ನೇ ಉಪಯೋಗ ಮಾಡಿ. ಇದರಲ್ಲಿ ನೋಡಿ ನಿಮಗೆ ಹಾಕಿದ್ದಾರೆ ಅಮೋನಿಯಾ ಇಲ್ಲ ಮತ್ತು ನೋ ಸಿಲಿಕಾನ್ ಆ್ಯಂಡ್ ನೋ ಪ್ಯಾರಬನ್ ಅಂತ ಹಾಕಿದ್ದಾರೆ. ಅದರಿಂದ ನಾನು ತುಂಬ ರಿಸರ್ಚ್ ಮಾಡಿ ನಾನು 2-3 ವರ್ಷದಿಂದ ಇದನ್ನ ಉಪಯೋಗ ಮಾಡ್ತಾ ಇದ್ದೀನಿ. ಡೈಲಿ ಅಲ್ಲ, ಅಂದರೆ ಡೈಲಿ ಅಂತೀನಿ, ರೆಗ್ಯುಲರ್ ಅಲ್ಲ. ಯಾವಾಗಲೂ ವರ್ಷಕ್ಕೊಂದು 2 ಸರಿ ಇದನ್ನ ಉಪಯೋಗ ಮಾಡ್ಬೋದು. ನಾನು ಎಲ್ಲಾದರೂ ಅರ್ಜೆಂಟಲ್ಲಿದ್ದಾಗ ಕ್ವಿಕ್ಕಾಗಿ ಹೇರ್ ಕಲರ್ ಮಾಡ್ಕೋಬೇಕು ಅಂದಾಗ ಮಾತ್ರ. ಇಲ್ಲದಿದ್ರೆ ಯೂಶ್ವಲಿ ನಾನು ಮೆಹಂದಿ ಅಥವಾ ಹೆನ್ನ ಪೇಸ್ಟನ್ನೇ ಹಾಕೊಳ್ಳುವಂಥದ್ದು. ಆದರೆ ಹೇಳೋಕ್ಕಾಗಲ್ಲ, ಕೆಲವೊಂದು ಸರಿ ನಮ್ಗೆ ಅರ್ಜೆಂಟಲ್ಲಿ ಇರುವಾಗ ನಾವು ಉಪಯೋಗ ಮಾಡಬೇಕಾಗುತ್ತೆ, ಕಾಯ್ತಾ ಇರೋದಕ್ಕೆ ಆಗಲ್ಲ. ಬಟ್ ಇದು ಚೆನ್ನಾಗಿದೆ, ಇರೋದ್ರಲ್ಲಿ ಇದು ಬೆಟರ್ ಇದೆ. ಯಾಕಂತಂದರೆ ಇದರಲ್ಲಿ ನೀವು ಹೇರ್ ಡೈ ಹಾಕೋದ್ರಲ್ಲಿ ತೊಂದರೆ ಇಲ್ಲ. ಬಟ್ ಏನು ಅಂತಂದರೆ ನೀವು ರೆಗ್ಯುಲರ್ ಆಗಿ ಉಪಯೋಗ ಮಾಡೋದಿದ್ರೆ ಅಮೋನಿಯಾ ಮತ್ತು ಸಲ್ಫೇಟ್ ಮತ್ತು ಪ್ಯಾರಬನ್ ಇಲ್ಲದಂಥದ್ದನ್ನು ಉಪಯೋಗ ಮಾಡಿ. ಅದರಿಂದ ನಮಗೆ ಆರೋಗ್ಯದ ಮೇಲೆ ಅಷ್ಟು ಪರಿಣಾಮ ಬೀಳಲ್ಲ, ತಲೆ ಕೂದಲಿನ ಮೇಲೆ ಕೂಡ ಅಷ್ಟು ಪರಿಣಾಮ ಬೀಳಲ್ಲ. ಇನ್ನೊಂದು ಏನು ಅಂತಂದರೆ, ಇದನ್ನ ಉಪಯೋಗ ಮಾಡೋದು ಹೇಗೆ ಅಂತಂದರೆ ನೋಡಿ, ಇದು ಈ ಥರ ಇರುತ್ತೆ, ಸ್ಯಾಚೆಟ್ ಥರ ಇರುತ್ತೆ. ಇದರದ್ದು ಈ ಬಿ ಬ್ಲಂಟ್ ಈ ಒಂದು ಹೇರ್ ಕಲರ್ದು ಸ್ಪೆಷಾಲಿಟಿ ಏನು ಅಂತಂದರೆ, ಇದು ತಲೆ ಕೂದಲಿಗೆ ತುಂಬ ಶೈನಿಂಗ್ ಕೊಡುತ್ತೆ, ಸಲೂನ್ ಟೈಪ್ ಶೈನಿಂಗ್ ಕೊಡುತ್ತೆ. ಇದರಲ್ಲಿ ಒಂದು ಸ್ಪೆಷಲ್ ಜೆಲ್ ಕೂಡ ಅವರು ಹಾಕಿರ್ತಾರೆ, ಹೇರ್ ಕಲರ್ ಮತ್ತು ಸ್ಪೆಷಲ್ ಜೆಲ್. ಇದರಲ್ಲಿ ಎರಡರಲ್ಲೂ ಇದರ ಒಳಗಡೆನೇ ಇದೆ. ನೀವು ಅದನ್ನ ಪ್ಯಾಕೆಟ್ ಓಪನ್ ಮಾಡಿ ಅದೆರಡನ್ನ ಮಿಕ್ಸ್ ಮಾಡಿ, ತಲೆ ಕೂದಲಿಗೆ ನೀರು ಹಾಕಿರ್ತೀರಲ್ವ ತಲೆ ತೊಳಿಲಿಕ್ಕೆ ಹೋಗುವಾಗ, ಅದೆರಡನ್ನು ಮಿಕ್ಸ್ ಮಾಡಿ ತಲೆ ಕೂದಲನ್ನು ಒದ್ದೆ ಮಾಡಿಕೊಂಡು ಇದನ್ನ ಶಾಂಪು ಥರ ಹಾಕಿ, ನೀವು ಫಾರ್ ಎಕ್ಸಾಂಪಲ್ ಈ ಭಾಗದಲ್ಲಿ ಬೆಳ್ಳಗಾಗಿದೆ ಅಂತಂದರೆ ಕೈಯಿಂದ ಕ್ಲೀನಾಗಿ ಆದರೂ ಒಂದು ಗ್ಲೌಸನ್ನು ಉಪಯೋಗ ಮಾಡಿ, ಯಾವುದೇ ಹೇರ್ ಕಲರ್ ಆಗಿ, ಅದು ನ್ಯಾಚುರಲ್ ಆಗಿರಲಿ ಅಥವಾ ಬೇರೆ ಹೇರ್ ಡೈ ಆಗಿರಲಿ, ನೀವು ಉಪಯೋಗ ಮಾಡುವಾಗ ಕೈಗೆ ಗ್ಲೌಸ್ ಹಾಕಲೇಬೇಕಾಗುತ್ತೆ. ಇದರಲ್ಲಿ ಇದೆಯಲ್ವಾ, ಇವರೇ ಗ್ಲೌಸ್ ಕೊಟ್ಟಿರ್ತಾರೆ. ಇದರಲ್ಲಿ ಈ ಒಂದು ಪ್ಯಾಕೆಟ್ಗೆ 270 ರೂಪಾಯಿ ಏನೋ ಇದೆ. ಇದರಲ್ಲಿ 5 ಈ ಥರದ್ದು ಸ್ಯಾಚರ್ಸ್ ಇರುತ್ತೆ ಮತ್ತು 5 ಸೆಟ್ ಗ್ಲೌಸ್ ನಿಮಗೆ ಅವರೇ ಕೊಟ್ಟಿರ್ತಾರೆ. ಆದ್ದರಿಂದ ಕೈಗೆ ಗ್ಲೌಸನ್ನು ಹಾಕಿಬಿಟ್ಟು, ಸ್ವಲ್ಪ ಕೈಗೆ ಹಾಕಿಬಿಟ್ಟು, ಎಲ್ಲದನ್ನ ಕೈಗೆ ಹಾಕಿಬಿಟ್ಟು ಕ್ಲೀನಾಗಿ ಈ ಒದ್ದೆ ಕೂದಲಿಗೆ ಹಾಕಿಬಿಟ್ಟು ಇಲ್ಲಿ ನೀಟಾಗಿ ನೀವು ಮಸಾಜ್ ಮಾಡ್ಕೋಬೇಕಾಗುತ್ತೆ. ಒಂದು 3-5 ನಿಮಿಷನೇನೋ ನೀವು ಮಸಾಜ್ ಮಾಡ್ಕೋಬೇಕಾಗುತ್ತೆ. ಅದರಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ನಾನು ಉಪಯೋಗ ಮಾಡುವಾಗ ಒಂದು 5 ನಿಮಿಷ ನಾನು ಮಸಾಜ್ ಮಾಡಿಕೊಂಡು ಅದಾದ ನಂತರ ಖಾಲಿ ನೀರಿಂದ, ಉಗುರು ಬೆಚ್ಚಗಿನ ನೀರಿಂದ ತೊಳ್ಕೊಳ್ಳುವಂಥದ್ದು ಅಷ್ಟೇ. ಅದಾದ ನಂತರ ನಿಮಗೆ ಬೇಕಾದರೆ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ನೀವೊಂದು ಸ್ವಲ್ಪ ಬೇಕಾದರೆ ಶಾಂಪು ಮಾಡ್ಬೋದು. ಬಟ್ ಇಮ್ಮಿಡಿಯೇಟ್ ಆಗಿ ನೀವು ಬೇರೆ ಶಾಂಪು ಹಾಕಿದರೆ ಏನಾಗುತ್ತೆ ಅಂತಂದರೆ ಆ ಕಲರ್ ಡೈಲ್ಯೂಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಆದ್ದರಿಂದ ಫಸ್ಟ್ ವಾಶಿಗೆ ನೀವು ಆ ಶಾಂಪು ಹಾಕುವಂಥ ಅವಶ್ಯಕತೆ ಇಲ್ಲ. ಮತ್ತೊಂದು 48 ಅವರ್ಸ್ ಅಂದರೆ 1-2 ದಿನ ಬಿಟ್ಟು ನೀವು ಆಯಿಲ್ ಮಸಾಜ್ ಮಾಡಿ ಶಾಂಪು ಹಾಕಿ ಸ್ನಾನ ಮಾಡ್ಬೋದು. ಸೊ ಕ್ವಿಕ್ಕಾಗಿ ಹೇರ್ ಕಲರ್ ಮಾಡ್ಕೋಬೇಕು, ಟೈಮ್ ಇಲ್ಲ, ಎಲ್ಲಾದರೂ ಹೋಗಬೇಕು ಅನ್ನೋರಿಗೆ ಈ ಥರ 5 ಮಿನಿಟ್ಸ್ ಶಾಂಪೂ ಬೇಸ್ಡ್ ಹೇರ್ ಕಲರನ್ನು ಟ್ರೈ ಮಾಡ್ಬೋದು. ಉಪಯೋಗ ಮಾಡಲಿಕ್ಕೆ ತುಂಬ ಸುಲಭ. ಮತ್ತು ಇನ್ನೊಂದು ಏನು ಅಂತಂದರೆ, ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡುವಂಥ ಅವಶ್ಯಕತೆ ಇಲ್ಲ. ಸೊ ಲಿಂಕ್ ಹಾಕಿರ್ತೇನೆ. ನೀವು ಉಪಯೋಗ ಮಾಡೋಕ್ಕಿಂತ ಮುಂಚೆ ಯಾವತ್ತೂ ಇದ್ರೂ ಕೂಡ ಅಷ್ಟೇ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ.
ಫಸ್ಟ್ ಟೈಮ್ ಏನಾದರೂ ನೀವು ಉಪಯೋಗ ಮಾಡ್ತಾ ಇದ್ದೀರಾ ಅಂತಂದರೆ, ಯಾಕಂತಂದರೆ ಎಲ್ಲರ ಸ್ಕಿನ್ ಟೈಪ್ ಒಂದೇ ಥರ ಇರಲ್ಲ. ಅದರಿಂದ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಇನ್ಸ್ಟ್ರಕ್ಷನ್ಸ್ ಇರುತ್ತೆ, ಅದನ್ನ ಕ್ಲೀನಾಗಿ ಓದ್ಕೊಳ್ಳಿ. ಕೆಲವರಿಗೆ ಕೆಲವೊಂದು ಹೇರ್ ಡೈಗಳು ಅಲರ್ಜಿಕ್ ಇರುತ್ತೆ, ಹೇಳೋಕ್ಕಾಗಲ್ಲಲ್ವಾ. ಸೊ ಇನ್ಸ್ಟ್ರಕ್ಷನನ್ನು ಕ್ಲೀನಾಗಿ ಓದ್ಕೊಳ್ಳಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.